ಒಂಜಿ ಪ್ರಮುಖವಾಯಿನಂಚಿನ ಒಂಜಿ ಕಾರ್ಯಕ್ರಮದ ಇಲ್ಲಿ ಊಟ ಪರ ಊಟ ಗುರುಕಾರನಗುಲು ಗ್ರಾಮದಗುಲು ಸಂಘ ಸಂಸ್ಥೆದಗುಲು ಮಾತೆಲ್ಲ ಭಿನ್ನ ಬೇರೆ ಇಟ್ಲ ಪೂರೆಲ್ಲ ಈ ಕಾರ್ಯಕ್ರಮದ ಮೋಕೆಲ್ ಎತ್ಕೊಂಡು ಬಂದ್ರೆ ಅಂಚನೆ ಈ ಒಂಜಿ ನಮ್ಮ ಮಲ್ಲ ಕಾರ್ಯಕ್ರಮದ ಮಲ್ಲ ಬೇಸಿಗೆ ನಮ್ಮ ಮಲ್ಲ ಭಿನ್ನರಾದ ಬೈದಿನಾರು ನಮ್ಮ ಕಚ್ಚೂರು ನಮ್ಮ ಧರ್ಮದ ಕ್ಷೇತ್ರ ನಮ್ಮ ಕಚ್ಚೂರು ಬೊಪ್ಪಸ್ವಾಮಿ ಮೂಲ ಕ್ಷೇತ್ರದ ಅಧ್ಯಕ್ಷರಾಗಿ ನೆಚ್ಚಿನ ಶ್ರೀಯುತ ಗೋಕುಲ್ದಾಸ್ ಬೇರೆ ಟ್ರೀಟೆಡ್ ದಯಮಾಡಿ ಕ್ಷಮಿಸಿದರೆ ನಮ್ಮ ಕಚ್ಚೂರು ಬೊಪ್ಪಸ್ವಾಮಿ ಮೂಲ ಕ್ಷೇತ್ರದ ಧರ್ಮದರ್ಶಿಯಾಗಿ ನೆಚ್ಚಿನ ಶ್ರೀಯುತ ಗೋಕುಲ್ದಾಸ್ ಬಾಲ್ಕೂರ್ ಮೇರು ನಮ್ಮೊಟ್ಟಿಗೆ ಬಾರಿ ಮೋಗಿಡುವ ಅಖಿಲ ಭಾರತ ಮುಂಡಾಳೆಯಲ್ಲಿ ನಿರಂತರವಾದ ಸಾಕಾರ ಮಂತ್ರಿನ ಒಂದು ವ್ಯಕ್ತಿ ಆ ಶಕ್ತಿ ಬರಲಿಲ್ಲ ಅವಕ್ಕೆ ಅಂಚಿನ ಒಂದು ಧರ್ಮದರ್ಶನ ಒಟ್ಟಿಗೆ ಅಲ್ಲಿ ಈ ಕಾರ್ಯಕ್ರಮಕ್ಕೆ ಮೋಗೇಟಿಯಾಗಿ ಎತ್ತುವುದಿಲ್ಲ ಬಂದಿದೆ ಅದೇ ಅಖಿಲ ಭಾರತ ಮುಂಡಾಳೆಗೆ ಬಂದಾಗ ನಿರಂತರವಾದ ಕಾರ್ಯಕ್ರಮ ಮಂತ್ರಿನ ಸಂಘಟನೆ ಮಾತ್ರ ಪ್ರತಿ ವರ್ಷ ಅಧ್ಯಕ್ಷರ ಬದಲಾವಣೆ ಮೊದಲಿರ್ತದೆ ಅಖಿಲ ಭಾರತ ಮುಂಡಾಳೆ ಸಮಾಜದ ಬೇರೆ ಬೇರೆ ರೀತಿಯಲ್ಲಿ ಕೆಲಸ ಮಾಡ್ಕೊಡ್ಬಂತೆ ನಿಷ್ಠೆ ನಮಗೆ ಕೆಲಸ ಮಾಡೋದಿಲ್ಲ ಈ ಸಾಲದ ಯಶಸ್ವಿ ಅಧ್ಯಕ್ಷರಾಗಿ ನಮ್ಮ ವೇದಿಕೆ ಅಧ್ಯಕ್ಷರಾದ ಪ್ರಶಾಂತ್ ಕಾಟಿಪಾಡ ಮೇಲೆ ದಯವಿಟ್ಟು ವೇದಿಕೆಗೆ ಬಂದ ದುರ್ಗಾಂಬೆ ಸ್ಥಾನ ಅದೇ ಈ ಕಾರ್ಯಕ್ರಮದ ಪ್ರಮುಖವಾಗಿ ನೆಚ್ಚಿನ ಕೇಂದ್ರ ಬಿಂದು ಏನು ಬಂದಾಗ ಅವರನ್ನ ಕಟ್ಟಲೆದ ಪಾತ್ರರಾಗಿ ಇಲ್ಲಿ ನಮ್ಮ ಪೂರ್ಣದ ಕೆಟಿಆರ್ ಬೈದಿನ ವ್ಯಕ್ತಿಯರು ಬಂದಾಗ ಅವರು ನಮ್ಮ ಸನ್ಮಾನ್ಯ ಶ್ರೀಯುತ ರತ್ನಾಕರ್ ನಾಯಕರು ಮರಿಪುಡು ಅವೇಂದು ರತ್ನಾಕರ್ ನಾಯಕ ರತ್ನಾಕರಿಗೆ ಮೇಲೆ ನಿರಂತರವಾದ ಅವೇಂದು ದೈವಸ್ಥಾನದ ಚಾಕರಿ ಬಂದೊಂದು ಬೈನಾಥ್ ಮರಿಪುಡು ಪುನರ್ಪಡೆಯ ಒಂಜಿ ವ್ಯಕ್ತಿ ನಮ್ಮ ರತ್ನಾಕರ್ ಅವರು ಉಡುಪಿಟ್ಟು ಇಲ್ಲಿ ಬದಲು ವಸ್ತು ಸಹಕಾರ ಮಾಡಿದ್ರೆ ಅದರ ಪುನಃ ಈ ವೇದಿಕೆಗೆ ಅದಕ್ಕೆ ಸ್ವಾಗತ ಮಾಡುವುದಿಲ್ಲ ಅಂಚನೆ ನಮ್ಮೊಟ್ಟಿಗೆ ಬಾರಿ ಮೋಗೆಡು ಯಾಕಂದಾಗ ಕೈಲ ಸಲ ಒಂದು ಮದುವೆ ಮಲ್ಪಿ ಕಾರ್ಯಕ್ರಮ ಅಂತ ಆ ಕಾರ್ಯಕ್ರಮದ ನಮ್ಮೊಟ್ಟಿಗೆ ಜೋಡಣೆ ಒಂದು ವ್ಯಕ್ತಿ ಬಂದಾಗ ಅದು ಶ್ರೀಯುತ ಭೋಜಪಾತ್ರಿ ಮಧ್ಯದರು ಇನ್ನಿಲ್ಲ ಈ ಕಾರ್ಯಕ್ರಮದ ನೀವು ಬರೋದು ಬಂದು ಆಸೆ ಮಲ್ಪನಾಗ ನಮ್ಮೊಟ್ಟಿಗೆ ಬದಲು ಸಹಕಾರ ಬಂದದ್ದು ಇಲ್ಲಿ ಅವರು ದೈವದ ಪಾತ್ರಿ ಭಕ್ತ ಮಧ್ಯಸ್ಥ ಸಂಘದ ಅಧ್ಯಕ್ಷರಲ್ಲ ಅಂದು ಈಗ ಮಸ್ತೆ ಇದೆ ಪೆರಡು ಅನ್ನೋದು ದಯವಂತ ಸರ್ ವೇದಿಕೆಗೆ ಬರೋದು ಬಂದೆ ಅಂತ ಹೇಳೋದಿಲ್ಲ ಅಂಚನೆ ನಮ್ಮೊಟ್ಟಿಗೆ ನಮ್ಮ ಕಚ್ಚೂರು ಧರ್ಮದರ್ಶನ ಒಟ್ಟಿಗೆ ನಮ್ಮ ಅಧ್ಯಕ್ಷರನ್ನ ಬೈದೇವೆ ಕಚ್ಚೂರು ಮಾದಿದೇವಿ ದೇವಸ್ಥಾನದ ಅಧ್ಯಕ್ಷರು ದೈವತ ಅಧ್ಯಕ್ಷರು ಶಿವಪ್ಪನಂದರ ಮೇಲೆ ವೇದಿಕೆಗೆ ಬರೋದು ಬಂದೆ ಅಂತ ಕೇಳೋದಿಲ್ಲ ಅಂಚನೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ವಾದ್ಯ ಕಲಾವಿದರ ಸಂಘದ ಅಧ್ಯಕ್ಷರಾಗಿನ ಶ್ರೀಯುತ ಚಂದ್ರಶೇಖರ್ ಮೇರುಳ್ಳಿ ದಯಮಂತ ಮೇಲ್ಗಡೆ ವೇದಿಕೆಗೆ ತಂದಿಲ್ಲ ಅಂಚನೆ ಏಕೆಂದರೆ ಧಾರ್ಮಿಕವಾದ ಮಾರ್ಗದರ್ಶನದ ಇದೆ ಸಹಕಾರ ಮತ್ತೊಂದು ಬೈದಿನಂಚಿನ ಒಂದು ವ್ಯಕ್ತಿ ಅದೇ ರೀತಿ ಕೆಲವು ಸಲ ಅಖಿಲ ಭಾರತ ಮುಂಡಾಳ ವೇದಿಕೆ ಮಿರೆಂಡ್ ಇದು ಮದಿಪು ಪಂಪಿನ ಒಂದು ಕಾರ್ಯಕ್ರಮ ಅಂತ ಈ ಮದಿಪು ಪಂಪಿನ ಕಾರ್ಯಕ್ರಮದ ಒಟ್ಟಿಗೆ ಅವೇಂದು ಏಕುಲ ಜವಣೆಯಲ್ಲಿ ಮದಿಪು ಕಲ್ಪಾದ ಅದಕ್ಕೆ ಈ ಸಮಾಜದ ಮದಿಪು ಕಲ್ಪಾವಣೆ ಒಂದು ಯೋಜನೆ ಪಾರ್ದು ಅದರ ಕನ್ನಡ ಸಂಸ್ಕೃತಿ ಇಲಾಖೆಯ ಮುಖೇನ ಅವೇನು ಇದು ಮಲ್ಪನಾಗ ಅದಕ್ಕೆ ಒಂದು ವ್ಯಕ್ತಿ ಐಕ್ಯಕ್ಕೆ ಬೆರಿಸಾಯ ಆದುಕೊಂಡು ಏರ್ ಬಂದಾಗ ಅವು ನಮ್ಮ ವೇದನೆ ಮದಿಪು ಒಂದೇಳು ಅವೇಂದು ಪುನರ್ ಬಂದಿದ್ದಾರೆ ವೇದನೆ ದಯವಂತ ನಮ್ಮ ವೇದಿಕೆಗೆ ಬರೋದು ಬಂದು ಕೇಳುವುದಿಲ್ಲ ಅಂಚನೆ ನಮ್ಮೊಟ್ಟಿಗೆ ಕುಡಂಜಿ ವಿಶೇಷವಾದ ವ್ಯಕ್ತಿ ಏರ್ ಬಂದಾಗ ಇಲ್ಲಿ ದೈವಾರಾಧನದ ಕಲಟ್ ಇಲ್ಲಿ ಪಂಡಿನ ಪಾತ್ರೆಯ ಆಪುಡು ಬಂದಾಗ ಅವು ನಮ್ಮ ಏನು ಬಂದಾಗ ಅವು ಭೋಜ ಸೀನನಲಿಕೆ ಬೇಕು ಸೀನನಲಿಕೆ ನಾವು ನಿರಂತರವಾದ ನಮ್ಮ ಸಂಘಕ್ಕೆ ಪ್ರತಿಯೊಂದು ವಿಷಯ ನಮಗೆ ಸಹಕಾರ ಮಾಡುತ್ತಿದ್ದೇವೆ ದಯಮಂತ ಸರ್ ಈ ವೇದಿಕೆಗೆ ಬರೋದು ಬಂದ ಯಾಕೆ ಅನ್ನೋದಿಲ್ಲ ಆತ್ಮೀಯ ಬಂದರೆ ಪತ್ತಾಯಿನ ನನ್ನಾಲ ಬೆದೋಡು ಮೋನಿಗೆ ಊರಿಯಾಲದ ಪಾಡುನ ಗಳಿಗೆಡು ದೇವರಿಗೆ ದೈವದ ಹುಟ್ಟು ಮಲ್ಲಿಕೆ ರೀತಿ ನೀತಿದ ಪಾದನ ಮದಿಪು ದೀತಿ ನಂಚಿನ ಒಂದಾದ ಮದಿಪು ಬಂದ ಪಾದನನ್ನು ತೆರಿಪಾದ ಕೊರಪಿನಂಚಿನ ದೈವದ ಕಟ್ಟುಕಟ್ಟಲೆ ತೆರಿಪಾದ ಕೊರಪಿನಂಚಿನ
ಕಾಗೆನೆ ಒಂದು ದೈವದ ಕಲ ನಮಗೆ ಗೊತ್ತು ಕೊಡು ಆ ಸಮಾಜಕ್ಕೆ ಮುಂದಾಳ ಸಮುದಾಯಕ್ಕೆ ಇಡೀ ಸಮಾಜ ಗುಡಿ ಮಂದಿರಕ್ಕೆ ಪ್ರವೇಶ ನಿಶ್ಚಿತ ಇರ್ತದ ಆ ಸಮಾಜದ ಮೂಲ ಪತ್ತೊಂದು ಮೋಗಿನ ಸಿರಿ ಬಟ್ಟೆ ಪಾಡ್ದು ಅಪ್ಪೆ ಆದ ತಾಂಗದು ತಮ್ಮನೆ ಆದ ಬುದ್ಧಿವಾದ ಪನೊಂದು ಕಾಗಿನ ದುಂಬು ಬೀಜುನ ಗಾಳಿ ಇಪ್ಪನಾಗ ನಿಗ್ಲಿಗೆ ದೈವಲ ಯಾನೆ ದೇವರ ಯಾನೆ ಪಂಪಿಟ್ಟಿನ ಪುರಪ್ಪನು ಕೊಡೊಂದು ಇನ್ನಿ ತಾಂಕಿನ ತಮ್ಮನೆ ಆದ ಬುದ್ಧಿವಾದ ಪನೊಂದು ನಮಗೆ ಕಾಗಿನ ದುಂಬು ಬೀಜುನ ಗಾಳಿಗೆ ನೂಟ ನುಗ್ಗಿದ ಬಾರ್ದಾದ ಬಾಧಕ ಬಾರ ಬಿಡಂದ ಇನ್ನಿ ನಿಕ್ಲಿಗೆ ಕಷ್ಟ ಬರ್ತನ ಮುಕ್ಕಾಲು ಮೂಜಿಗಳಿಗೆ ಇದ್ದಾಗಿರ ಪೂರೆ ಯಾರು ಬರ್ಪೆ ಪಂಪಿತ್ತಿನ ಒಂದು ಕೊಡಿ ಭಾಷೆಯನ್ನು ಮತ್ತೊಂದು ಬಂದಿದ್ದು ನಿಕ್ಲಿಗೆ ಆಡಂಬರ ಮಲ್ಪೊಚ್ಚಿ ನಿಕ್ಲಿಗೆ ಭಕ್ತಿ ಮಲ್ಪಲೆ ಪಂಪಿಚ್ಚಿನ ಒಂಜಿ ಚಾಕರಿತ ಸೇವೆದ ಒಟ್ಟಿಗೆ ಇಲ್ಲಿ ನೇಮದ ಒಟ್ಟು ನಮ್ಮ ನೇಮಾನ ಮತ್ತು ನಮ್ಮ ವಿಶೇಷವಾದ ನೀ ನೇಮ ಕಲ್ಪಿನ ತುಂಬ ಪೂರ ವಾದ್ಯದ ಪತ್ತಿನ ಚಾಕರಿತ ಪತ್ತಿನ ಪೂರ ಮತ್ತೆ ದೈವ ಇಲ್ಲಿ ಬಪ್ಪು ಸ್ವಾಮಿ ಒದಿಪಾದ ಕೊರ್ಪಿನಂಚಿನ ಅದು ನಮ್ಮ ಸಾಗರಿ ಮಕ್ಕಳಿಗೆ ಕೊರ್ಪುನಂಚಿನ ಇಲ್ಲಿ ವ್ಯವಸ್ಥಿತವಾದ ಮುಂಡಾಳ ಸಮುದಾಯದ ಮಾತ್ರ ಅಂಚಿನ ಒಂಜಿ ಸ್ವಾಭಿಮಾನದ ಒಂಜಿ ನಮ್ಮ ಮುಂಡಾಳ ಸಮುದಾಯದ ಒಂಜಿ ಭಾರಿ ಒಂಜಿ ಪೊಂಗುದ ಬಬ್ಬು ಸ್ವಾಮಿಯ ಇಲ್ಲಿ ದೈವದ ಕಲಾ ಪಂಪಿನ ಒಂಜಾದು ನಮ್ಮ ಕಟ್ಟಿಕಟ್ಟೆ ದೈವಾದ ಪಂಪಿನಂಚಿನ ಒಂಜಿ ಕಾರ್ಯಕ್ರಮ ಇಲ್ಲಿ ದೈವದ ಕಲಾ ಕಾರ್ಯಕ್ರಮ ಅಂಚನೆ ಇಲ್ಲಿ ಭಾರಿ ಖುಷಿ ಆಗ್ತದೆ ಒಂದೇ ವೇದಿಕೆ ಅವೇಟೋ ಜ್ಞಾನ ಭಂಡಾರಗಳು ಇಲ್ಲಿ ನಮ್ಮ ವೇದಿಕೆದ ಮಿತ್ತುಲ್ಲ ಅಂಚನೆ ಬೇರೆ ವೇದಿಕೆದ ತಿರ್ತಲ್ಲ ಅವೇಟೋ ವಿಷಯ ನೀನು ತೆರೆಯೋಡು ಬಂಕಿನ ಒಂದು ವಿಷಯ ನಮಗೆ ಬೈದಿನ ಅಂಚಿನ ಅವೇಟೋ ಭಾರಿ ಮಾಲ ಒಂಜಿ ವ್ಯಕ್ತಿಗಳು ನಮ್ಮ ಎದುರು ಉಳ್ಳೇರು ಇಟ್ಲನ್ನು ಪೂರ ಸ್ವಾಗತ ಬಂದಿಲ್ಲ ವಿಶೇಷವಾಗಿ ಅಂದಾಗ ಬಂದಾಗ ನಮ್ಮ ಈ ಒಂದು ನಮ್ಮ ವಿಶೇಷವಾದ ದೈವದ ಕಲಾ ಕ್ಷೇತ್ರ ಉದಿಪಾನ ಮಂದಿರಕ್ಕೋಸ್ಕರ ಇಲ್ಲಿ ನಮ್ಮ ಕಚ್ಚೂರು ಪಂಪಿನ ನಮ್ಮ ಮುಂಡಾಳ ಸಮುದಾಯದ ಒಂದು ಸ್ವಾಭಿಮಾನದ ಕ್ಷೇತ್ರ ಇಲ್ಲಿ ಆ ಕಚ್ಚೂರು ಪಂಪಿನ ಒಂದು ಖಾಲಿ ಜಾಗಿಡು ಇನ್ನು ವೇದೋಮಲ ದೇವಸ್ಥಾನ ಆವರಣ ಕಾರಣ ನಮ್ಮ ಧರ್ಮದರ್ಶಿ ನಂಚಿನ ಗೋಪಾಲದಾಸ್ ಬಾರ್ಕೋದು ಅದರ ದೈವದ ಸಂಪೂರ್ಣ ಸಹಕಾರದೊಟ್ಟಿಗೆ ಈಗ ವೇದೋದ ಮಲ್ಲ ದೈವಸ್ಥಾನ ಇಲ್ಲಿ ದೇವಸ್ಥಾನದ ಲೆಕ್ಕದಲ್ಲಿ ಆದ್ರೆ ಇಲ್ಲಿ ದೇವಸ್ಥಾನ ಪವಿತ್ರತೆ ಬದಲು ಲಕ್ಷ ಜನ ಬದಲು ಆ ಒಂದು ದೈವದ ಕಾರ್ಮಿಕದ ಒಟ್ಟಿಗೆ ನಮ್ಮ ಒಂಜಾತ ಸಮುದಾಯ ಒಟ್ಟು ಸೇರಿದ ಅವಕಾಶ ಮಾಡಿಕೊಡ್ತೇವೆ ಅಂಚದ ಕೂಡ ಇಲ್ಲಿ ದೀಪೋದ್ಘಾಟನೆ ಮಲ್ಪುನಂಚಿನ ಒಟ್ಟು ಅದಕ್ಕೆ ಭಾರಿ ಖುಷಿ ಆಗುವುದು ಅದರೊಟ್ಟಿಗೆ ಕಚ್ಚೂರಿನ ಅಧ್ಯಕ್ಷರನ್ನು ಬೈದರು ಒಟ್ಟಿಗೆ ಸೇರಿಗೆ ಉಳ್ಳೇರು ಅಂಚದ ಕೂಡ ಅದಕ್ಕೆ ಪೂರ ಸ್ವಾಗತ ಮಾಡ್ತಾರೆ ಒಟ್ಟಿಗೆ ಅದು ಹೊರಟು ಪ್ರಾರ್ಥನೆಗೆ ಬರೋದಿಲ್ಲ ಅಕ್ಷಯ ಇದೆ ಅಲ್ಲಿನ ತೋಡರಂಜಿ ಸತ್ಯೋದ ಮನ್ನಡ ಅಲ್ಲಿನ ತೋಡರಂಜಿ ಕೈಗಂದ ಕಮ್ಮೇನ ಬಾಬು ಗೋಡೆನ್ನಾನ ಕರಿಗಂದ ಕಮ್ಮೇನ ಬಾಬು ಗೋಡೆನ್ನಾನ ಸತ್ಯೋದ ಮನ್ನಡ ಅಲ್ಲಿನ ತೋಡರಂಜಿ ಕಚೋರ ಮತಿಯಮ್ಮನ ಗರ್ಭೋಡೆ ಉದಿತನ ಕಚೋರ ಮತಿಯಮ್ಮನ ಗರ್ಭೋಡೆ ಉದಿತನ ಸಾವಿರ ಕಕ್ಕೆ ಕೋರಿನ ವಂಜೆ ಕಲ್ಲಡ ಕೆರಿಯನ ಸಾವಿರ ಕಕ್ಕೆ ಕೋರಿನ ವಂಜೆ ಕಲ್ಲಡ ಕೆರಿಯನ ಸತ್ಯದಂಗಣ ಮಸನ ಮಲ್ಪಂದ ಒರಿಕದು ಜೀವ ಕೋರಿಯನ ಮಾಮಾಯ ದೂತೆ ವೈದ್ಯನಾಥೆ ಕೋರಿದ ಬಬು ಆಯನ ಕೋರಿದ ಬಬು ಆಯನ ಸತ್ಯೋದ ಮಣ್ಣು ಅಲ್ಲಿನ ತುಡಾರಂಜಿ ಕರಿಗಂಗ ಕಮ್ಮೇನ ಬಬು ಗೋಡೆನ್ನಾನ ಕರಿಗಂಗ ಕಮ್ಮೇನ ಬಬು ಗೋಡೆನ್ನಾನ. ಧನ್ಯವಾದ ಅಕ್ಷಯ್ ಇವರಿಗೆ. ತುಳರ್ ಗೊತ್ತಾದ ದೀಪೋದ್ಘಾಟನೆ ಮಂತ್ರದ ಕಾರ್ಯಕ್ರಮ ಬಂದು ಕೇಳುವುದಿಲ್ಲ. ಶ್ರೀಯುತ
ರತ್ನಾಕರ್ ಮೇರೆ ಒಂದು ಅರ್ಧ ಗಂಟೆ ನಮಕ್ ದೈವದ ಕಟ್ಟುಗಟ್ಟಲೆದ ಬಗ್ಗೆ ನಾವು ಪಾತ್ರ ಒಳ್ಳೆಯದು ಅಂಚನೆ ಕುಡೂರಿಯ ಮಧ್ಯಸ್ಥರಾಗಿ ಹಂಚಿನ ಶ್ರೀತ ವೇದವ್ಯಾಸ ಮೇರು ದೈವದ ವಿಷಯದ ಬಗ್ಗೆ ಪಾತ್ರ ಒಳ್ಳೆಯದು ಒಂದಾದ ವಿಷಯ ಪಾತ್ರ ಬಕ್ಕ ಸುಮಾರು 1 ಗಂಟೆ ನೇರ ಸಂವಾದ ಕಾರ್ಯಕ್ರಮ ಈ ಸಂವಾದ ಕಾರ್ಯಕ್ರಮ ನಮ್ಮ ಮನಸ್ಸು ನಂಚಿನ ಒಳ್ಳೆ ವಿಷಯ ಯಾವುದು ಪಡು ಪ್ರಶ್ನೆ ಅದು ಪಡು ಅವನ ಒಂದು ಚೀಟಿದು ಬರೆಯಲ್ಲ ಮೂರು ಕೇಳಿ ಎಂಗಲ ಸಂಘಟನೆಗಳಿಗೆ ಆಮೇಲೆ ಇಮೇಲೆ ರಡ್ಜಲ್ಲ ಒಳ್ಳೆಯದು ಅಗಳ ನಿಗಳು ಕೊರಲಿ ಒಂದಾದ ವಿಷಯದ ನಿಗಳು ನೇರ ನಮಗೆ ಕೇಳಿ ಈ ಕೇಳಿನ ಒಂದು ಪ್ರಶ್ನೆ ಒಳ್ಳೆ ವೈಯಕ್ತಿಕ ಪ್ರಶ್ನೆ ಇದ್ದಂಗೆ ಏರ್ಪಾಡು ದೈವರಾದಂತ ಕೊಡಿಯಡಿಟ್ಟು ಚಾಕರ್ ಬಂಪುನ ವಿಷಯದ ಬಗ್ಗೆ ಜಾಸ್ತಿ ಇರ್ತದೆ ಗಂಟೆ ಬಂದು ಎಗುಲು ಕೇಳೋದಿಲ್ಲ ಅಂಚನೆ ಇನ್ನಿತ ಒಂದು ದೀಪೋದ್ಘಾಟನೆ ಮಂದಿ ಅಂಚಿನ ನಮ್ಮ ಪೆರ್ಮೆಲ ಕ್ಷೇತ್ರ ಕಚೂರು ಮಾದಿದೇವಿ ದೇವಸ್ಥಾನ ಬಬ್ಬು ಸ್ವಾಮಿ ಮೂಲ ಕ್ಷೇತ್ರದ ಧರ್ಮದರ್ಶನ ಹೆಚ್ಚಿನ ಶ್ರೀತ ಗೋಕುಲ್ದಾಸ್ ಬಾರ್ಕೂರು ನಮ್ಮ ಗಂಡು ಪಾತ್ರ ಅವಧಿಬಂಧ ಪಾತ್ರ ಬಂದು ಕೇಳಿದರು. ತಾಯಿ ಮಾಲತಿ ದೇವಿಗೆ ಹಾಗೂ ಬಬ್ಬುಸ್ವಾಮಿಗೆ ನಮನಗಳನ್ನು ಸಲ್ಲಿಸಿಕೊಡುತ್ತಾ ಅಖಿಲ ಭಾರತ ಮುಂದಾಳ ಯುವ ವೇದಿಕೆ ಮಂಗಳೂರು ಇವರು ಈ ದಿನ ಹಮ್ಮಿಕೊಂಡ ಈ ಕಾರ್ಯಕ್ರಮದ ಘನ ಅಧ್ಯಕ್ಷರಾದ ಪ್ರಶಾಂತ್ ಕಾಟೆಪಾಡಿ ಅವರೇ, ಕಚೂರು ಕ್ಷೇತ್ರದ ಕ್ರಿಯಾಶೀಲ ಅಧ್ಯಕ್ಷರಾದ ಶೋಭನಂತೂರ್ ಅವರೇ, ಹಾಗೆ ಸಮಾಜದ ಈ ಒಂದು ಮದಿಪು ಇದರಲ್ಲಿ ಮುಖ್ಯ ಸ್ಥಾನದಲ್ಲಿರುವ ಆತ್ಮೀಯರಾದ ರತ್ನಾಕರ್ ಅವರೇ, ಹಾಗೂ ಈ ಪಾತ್ರಿ ವರ್ಗದಲ್ಲಿ ಹಿರಿಯರಾದ ನಮಗೆಲ್ಲರಿಗೂ ಮಾರ್ಗದರ್ಶಕರು ಆದಂತ ಭೋಜ ಪಾತ್ರಿ ಅವರೇ, ಹಾಗೆ ನಲಿಕೆ ಸಮಾಜದ ಸೀನ ನಲಿಕೆ ಅವರೇ, ಹಾಗೆ ಚಂದ್ರಶೇಖರ್ ಅವರು, ಹಾಗೂ ನಮ್ಮ ಮೊನ್ನೆ ತಾನೇ ನಡೆದ ಮಡಿಪು ಕಾರ್ಯಕ್ರಮದಲ್ಲಿ ಅವರಿಗೆ ತರಬೇತಿ ನೀಡಿದಂತ ಯುವ ಮಧ್ಯಸ್ಥರ ವೇದವ್ಯಾಸ್ ಕುಳಾಯಿ ಅವರೇ, ಹಾಗೂ ನಮ್ಮ ಹೆಮ್ಮೆಯ ಅಖಿಲ ಭಾರತ ಯುವ ವೇದಿಕೆ ಮಂಗಳೂರು ಇದರ ಎಲ್ಲ ಪದಾಧಿಕಾರಿಗಳೇ, ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಉತ್ಸುಕರಾಗಿ ಭಾಗವಹಿಸಿದಂತ ಸಮಾಜದ ಬಂಧುಗಳೇ, ಪೂಜ್ಯ ಮಾತೆಯರೇ, ಪ್ರಾಯಶಃ ಅಖಿಲ ಭಾರತ ಮುಂದಾಳ ಯುವ ವೇದಿಕೆ ಸ್ಥಾಪನೆ ಆದ್ದರಿಂದಾಗಿ ಒಂದು ಮುಂದಾಳ ಸಮುದಾಯದಲ್ಲಿ ಸಂಚಲನವನ್ನು ಉಂಟು ಮಾಡಿದ ಸಂಘಟನೆ ಯಾವುದಾರಿದ್ರೆ ಬಹುಶಃ ಅಖಿಲ ಭಾರತ ಮುಂದಾಳ ಯುವ ವೇದಿಕೆ ಮಂಗಳೂರು. ಯಾಕೆ ಆ ಮಾತನ್ನು ಹೇಳ್ತೇನೆ ಅಂತ ಹೇಳಿದ್ರೆ, ಸಮಾಜವನ್ನು ಗುರುತಿಸುವ ಕೆಲಸ ಆಗ್ಬೇಕು. ನಾನು ಇಂಥ ಸಮಾಜದಲ್ಲಿ ಬಂದಿದ್ದೇನೆ, ನನ್ನ ಸಮಾಜವನ್ನು ಇತರರನ್ನು ಗುರುತಿಸಬೇಕು. ಎಲ್ಲ ಸಮುದಾಯದ ಜೊತೆಗೆ ನಮ್ಮ ಸಮುದಾಯ ಮುಂದಾಳ ಸಮುದಾಯವು ಸಹ ಒಳ್ಳೆ ರೀತಿಯಲ್ಲಿ ಒಂದು ಒಳ್ಳೆ ಎಲ್ಲದಕ್ಕೂ ಯಾರಿಗೂ ಕಮ್ಮಿ ಇಲ್ಲದ ರೀತಿಯಲ್ಲಿ ನಾವು ಸಹ ಒಂದು ಪ್ರತಿಸ್ಪರ್ಧೆ ಅಂತಲ್ಲ, ಸಮಾಜದಲ್ಲಿ ನಿಲ್ಲಬೇಕಾಗ್ತದೆ. ಹಾಗೆ ಆ ಸಮಾಜದಲ್ಲಿ ನನ್ನ ಒಬ್ಬನನ್ನು ಗುರುತಿಸಲಾಗುವುದಿಲ್ಲ. ಸಮಾಜವನ್ನು ನನ್ನ ಸಮಾಜವನ್ನು ಗುರುತಿಸಿದ್ರೆ ಮಾತ್ರ ನಮಗೆ ಮರ್ಯಾದೆ, ಇಲ್ಲದಿದ್ರೆ ಇರುವುದಿಲ್ಲ. ಹಾಗಾಗಿ ಸಮಾಜ ಕಟ್ಟುವ ಕೆಲಸ, ಸಮಾಜಕ್ಕೆ ಗೌರವ ತರುವಂತ 10 ಹಲವು ಕಾರ್ಯಕ್ರಮಗಳನ್ನು ಬಹುಶಃ ಕಳೆದ 15-16 ವರ್ಷಗಳಿಂದ ಮಾಡಿಕೊಂಡು ಬಂದಂತ ಅಖಿಲ ಭಾರತ ಮುಂದಾಳ ಯುವ ವೇದಿಕೆ ಈ ಎಲ್ಲ ಕಾರ್ಯಕ್ರಮಗಳು ನಿಜಕ್ಕೂ ಸಮಾಜ ಬಂಧುಗಳಾದ ನಾವೆಲ್ಲರೂ ಅವರನ್ನು ಹುರಿದುಂಬಿಸಬೇಕಂತ ನಾನು ಈ ಮೂಲಕ ಕೇಳ್ಕೊಳ್ತಾ ಇದ್ದೇನೆ. ಯಾಕಂದ್ರೆ ಭಾರತದಿಂದಾಗಿ ನನಗೆ ಗೊತ್ತಿದ್ದ ಹಾಗೆ ನಾವು ಮಾಡ್ಕೊಂಡು ಹೋಗ್ಲಿಕ್ಕೆ ಆಗುದಿಲ್ಲ. ಮೂಢನಂಬಿಕೆ ಇತ್ತೀಚೆಗೆ ಮೂಢನಂಬಿಕೆಯಾಗಿ ಪರಿವರ್ತನೆ ಆಗಬಾರ್ದು ಬಂಧುಗಳೇ. ಮೂಢನಂಬಿಕೆ ಇದೆ. ಇವತ್ತು ನಾವು ತುಂಬಾ 15 ಒಂದು 20-30 ವರ್ಷದ ಹಿಂದೆ ಹೋದ್ರೆ ದೈವಸ್ಥಾನದಲ್ಲಿ ಯಾರಿಗಾದ್ರೂ ಆ ಸಭೆಯವರಿಗೆ ಏನಾದ್ರೂ ಸಮಸ್ಯೆ ಇದ್ದರೆ ದೈವಸ್ಥಾನದಲ್ಲಿ ಪ್ರಾರ್ಥನೆ ಮಾಡಿ 10 ಜನ ನಿಂತು ಪ್ರಾರ್ಥನೆ ಮಾಡಿ ಪ್ರಸಾದ ತೆಗೆದು ಪ್ರಸಾದ ಕೊಟ್ಟು ಅವರನ್ನು ನಾವು ಮನೆ ಕಳಿಸಿ ಅವ್ರಿಗೆ ಒಳ್ಳೇದಾಗ್ತಿತ್ತು.
ಎಲ್ಲ ಬಬ್ಬುಸ್ವಾಮಿ ದೇವಸ್ಥಾನದಲ್ಲಿ ಈವಾಗಲೂ ಆಗ್ತದೆ. ಇತ್ತೀಚೆಗೆ ನಮ್ಮ ಸಮುದಾಯದಲ್ಲಿ ದರ್ಶನಗಳು ಜಾಸ್ತಿ ಆಗಿದೆ. ಹಾಗಾಗಿ ಆ ದರ್ಶನಕ್ಕೆ ಪರವಾಗಿಲ್ಲ, ದರ್ಶನ ಆದ ಮೇಲೆ ಪುನಃ ಅವರು ಈ ಮಾಟ ತೆಗೆಯುವುದಂತಲೂ ಜಾಸ್ತಿ ಆಗಿದೆ. ಇವಕ್ಕೆಲ್ಲ ಅದು ಮುಂದಿನ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಕೊಡುವುದರಿಂದಾಗಿ ನಮ್ಮ ಬಬ್ಬುಸ್ವಾಮಿ ಹಿರಿಯ ಭೋಜ ಪಾತ್ರರು ಇಲ್ಲೇ ಇದ್ದಾರೆ. ಈ ಬಬ್ಬುಸ್ವಾಮಿ ನಮಗೆ ನಮ್ಮ ಆತ್ಮ ಸೇರಿದ ಪ್ರತೀಕ. ಯಾರು ಬಬ್ಬುಸ್ವಾಮಿ ನಂಬುತ್ತಾರೆ ಅವರಿಗೆ ಅವರ ಕರಿಗಂಧವೇ ಶ್ರೇಷ್ಠ ಆಗ್ತದೆ. ಯಾವುದೇ ಸಮಸ್ಯೆ ಇದ್ರೂ ಅದರಲ್ಲಿ ಪರಿಹಾರ ಆಗ್ತದೆ. ಇದೆಲ್ಲ ನಾವು ಮೂಲ ನಂಬಿಕೆ. ಬರ್ತಾ ಬರ್ತಾ ಎಲ್ಲೆಲ್ಲೋ ಹೋಗಬಾರ್ದು. ಹಾಗಾಗಿ ಆ ವ್ಯವಸ್ಥೆಯನ್ನು ಸರಿಪಡಿಸಿಕೊಂಡು ಮುಂದಿನ ಈಗ ಒಂದು ದರ್ಶನಕ್ಕೆ ತುಂಬಾ ಈಗ ಬಡವರಿಗೆ ದರ್ಶನ ಮಾಡ್ಲಿಕ್ಕೆ ಆಗದಿದ್ದಾಗ ಒಂದು ದೈವಸ್ಥಾನದಲ್ಲಿ ಅಲ್ಲೇ ಪರಿಹಾರ ಆಗ್ಬೇಕು. ಇದು ನನ್ನ ಅನಿಸಿಕೆ ಇರ್ಬೋದು, ಒಟ್ಟಾರೆ ಅಭಿಪ್ರಾಯ ಅಲ್ಲ. ಈಗ ಎಲ್ಲರ ಹತ್ರ ಸ್ವಲ್ಪ ಹಣದ ವ್ಯವಸ್ಥೆ ಇರುವುದರಿಂದಾಗಿ ದರ್ಶನಗಳು ಜಾಸ್ತಿ ಆಗ್ಬೋದು. ಬಟ್ ದೈವಸ್ಥಾನದಲ್ಲಿಯೇ ಪರಿಹಾರ ಆದ್ರೆ ಅದಕ್ಕೆ ಇನ್ನಷ್ಟು ಆ ಕೂಡುಕಟ್ಟಿಗೆ ಬಲ ಬರ್ತದೆ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಹಾಗಾಗಿ ನಾವು ಕೂಡುಕಟ್ಟುಗಳನ್ನು ಮುಂದುವರಿಸಿಕೊಂಡು ಹೋಗಬೇಕಾಗ್ತದೆ. ಅದೇ ರೀತಿ ಮೂಢನಂಬಿಕೆ ಆಗದಿದ್ದಾಗೆ ಜನಗಳಿಗೆ ತೊಂದರೆ ಆಗದ ರೀತಿಯಲ್ಲಿ ಇವತ್ತಿನ ಸಂವಾದಗಳು ದಾರಿದೀಪ ಆಗಲಿ ಅಂತ ನನ್ನ ಒಂದು ಅನಿಸಿಕೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಎಲ್ಲ ಕಾರ್ಯಕ್ರಮಗಳನ್ನು ಸಹ ಈ ಒಂದು ಧಾರ್ಮಿಕ ಚಟುವಟಿಕೆಗಳನ್ನು ಮಾಡುವಾಗ ಇವತ್ತಿನ ತಗೊಳ್ಳುವ ನಿರ್ಧಾರಗಳು ಒಂದು ಹೆಜ್ಜೆ ಇರಲಿ. ಅದಕ್ಕೆ ಒಂದು ಯಾವುದಕ್ಕಾಗಿ, ಯಾಕಂದ್ರೆ ಸಮಾಜಕ್ಕೆ ಮುಂದಿನ ಪೀಳಿಗೆ ನಾವು ಒಳ್ಳೆಯದನ್ನೇ ಬಿಟ್ಟು ಹೋಗ್ಬೇಕು. ಉಸಿರು ಚೆಲ್ಲುವ ಮೊದಲು ಒಳ್ಳೆಯ ಕೆಲಸಗಳನ್ನು ಮಾಡಿ ಒಳ್ಳೆಯದನ್ನೇ ಬಿಟ್ಟು ಹೋಗ್ಬೇಕಾಗ್ತದೆ. ಹಾಗಾಗಿ ಈ ಒಂದು ಆಗುವ ಎಲ್ಲ ಕಾರ್ಯಕ್ರಮಗಳು ಸಹ ನಮಗೆ ಎಲ್ಲ ಮಧ್ಯಸ್ಥರು ಇದ್ದಾರೆ, ರತ್ನಣ್ಣ ಇದ್ದಾರೆ, ಅವರೆಲ್ಲರೂ ಒಳ್ಳೆ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಸಣ್ಣ ರೀತಿಯಲ್ಲಿ ಪರಿಹಾರ ಎಲ್ಲ ಬಡವರಿಗೂ ಬಬ್ಬುಸ್ವಾಮಿ ಮೂಲಕ ಸಿಗಲಿ ಎಂಬ ಒಂದು ಆಲೋಚನೆ ಎಲ್ಲ ಮಧ್ಯಸ್ಥರಲ್ಲಿಯೂ ಇರಬೇಕಂತ ನನ್ನ ಅನಿಸಿಕೆ. ಹಾಗೆ ಕಚ್ಚೂರಿನ ವತಿಯಿಂದಲೂ ಸಹ ಮುಂದಿನ ದಿನಗಳಲ್ಲಿ ಏನು ಯುವ ವೇದಿಕೆಯವರು ಏನು ಕಾರ್ಯಕ್ರಮ ಹಾಕೊಳ್ತಾರೆ ಅವರಿಗೆ ಮೊದಲು ನಾವು ಪೂರಕವಾಗಿ ಸ್ಪಂದಿಸ್ತೇವೆ. ಇನ್ನೂ ಸಹ ಸ್ಪಂದಿಸಲಿಕ್ಕೆ ನಾವು ಕಚ್ಚೂರು ರೆಡಿ ಇದೆ ಅಂತೇಳಿ ನಾವು ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ. ಅದೇ ರೀತಿ ನಾನು ಹೆಚ್ಚಿಗೆ ತಗೊಳ್ಳೋದಿಲ್ಲ. ಅದೇ ರೀತಿ ನಮಗೆ ನಮ್ಮ ಕಚ್ಚೂರಲ್ಲಿ ನಿಮ್ಮೆಲ್ಲರ ಒಂದು ಪ್ರಯತ್ನದ ಫಲವಾಗಿ ಬಹುಶಃ ಒಂದು ಕರ್ನಾಟಕ ರಾಜ್ಯದಲ್ಲೇ ಪ್ರಪ್ರಥಮವಾಗಿ ಒಂದು ಪರಿಶಿಷ್ಟ ಜಾತಿ ಆಡಳಿತ ಇರುವ ದೊಡ್ಡ ವ್ಯವಸ್ಥೆ ದೇವಸ್ಥಾನ ಇದ್ರೆ ಅದು ಕಚ್ಚೂರು. ಆ ಒಂದು ಶ್ರೇಯಸ್ಸು ಎಲ್ಲ ಬಬ್ಬುಸ್ವಾಮಿ ಕುಲದವರಿಗೆ ಹೋಗ್ತದಂತ ನಾನು ನಿಮ್ಮ ಮೂಲಕ ಹೇಳ್ತಾ ಇದ್ದೇನೆ. ಹಾಗೆ ನಾಡ್ದು ಬಹುಶಃ ಅಧ್ಯಕ್ಷರು ಇಲ್ಲೇ ಇದ್ದಾರೆ. ನಾವು ಕಚ್ಚೂರಿಂದ ಒಬ್ಬರು ನಮ್ಮ ಅರ್ಚಕರನ್ನು ಇಲ್ಲಿ ಕಳಿಸಿದ್ದೇವೆ. ಅಂದ್ರೆ ಒಂದು ವಾರದ ಕೋರ್ಸ್ ಅಲ್ಲಿ ಶಿಬಿರ, ಅದಕ್ಕೆ ಯಾರು ಇದ್ರೆ ಬರ್ಬೋದು. ಎಲ್ಲ ಊಟ ವಸತಿ ಎಲ್ಲ ವ್ಯವಸ್ಥೆ ಏನೋ ಕೊಡ್ಲಿಕ್ಕಿಂತ ಎಲ್ಲ ಫ್ರೀಯಾಗಿ ಮಾಡ್ತೇವೆ ಸಮಾಜ ಬಂದವರಿಗೆ. ಇತರ ಸಮಾಜದವರು ಬಂದರೂ ಸಹ ಅವಕಾಶ ಇದೆ. ಎಲ್ಲ ಗೃಹ ಪ್ರವೇಶ ಇರ್ಬೋದು, ಎಲ್ಲ ಅವ್ರನ್ನ ಕಲ್ತ್ಕೊಂಡು ಬಂದರೆ ಅದನ್ನು ಸಮಾಜ ಈಗ ಅಂತ ಒಂದು 10 ಜನ ನಮ್ಮ ಸಮುದಾಯದಲ್ಲಿ ಮುಂದಾಳ ಸಮುದಾಯ ಹುಟ್ಕೊಳ್ಬೇಕೆಂಬುದು ನಮ್ಮ ಮೂಲ ಆಶಯ. ಹಾಗೆ ಕಚ್ಚೂರಲ್ಲಿ ಸಹ ಮುಂದಿನ ದಿನಗಳಲ್ಲಿ ಪ್ರತಿ ವರ್ಷ ಸಾಮೂಹಿಕ ವಿವಾಹವನ್ನು ಸಹ ಏರ್ಪಡಿಸ್ತಾ ಇದ್ದೇವೆ. ಬೇರೆ ಬೇರೆ ಚಟುವಟಿಕೆಗಳ ಜೊತೆಗೆ ಸಾಮೂಹಿಕ ವಿವಾಹವನ್ನು ಸಹ ಮಾಡ್ತಾ ಇದ್ದೇವೆ. ಅದನ್ನು ತಾವೆಲ್ಲರೂ ಅದನ್ನು ಸದ್ಬಳಕೆ ಮಾಡ್ಕೊಳ್ಬೇಕಂತ ಹೇಳೋದ್ರ ಮೂಲಕ ಬಹುಶಃ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಹೆಚ್ಚಿನ ಎಲ್ಲರೂ ಒಂದು ನಿರ್ಭೀತಿಯಿಂದ ಒಂದು ಮುಕ್ತವಾಗಿ ಎಲ್ಲ ಪ್ರಶ್ನೆಗಳನ್ನು ಇಲ್ಲಿಗೆ ಇವರಿಗೆ ಮಧ್ಯಸ್ಥರು ಮತ್ತು ಪಾತ್ರ ಕೇಳುವುದರ ಮೂಲಕ ಒಂದು ಒಳ್ಳೆಯ ಸಂವಾದ ಮೂಡಿ ಬರಲಿ ಅಂತ ಹೇಳ್ತಾ, ಇಂಥ ಒಂದು ಒಳ್ಳೆಯ ಅರ್ಥಪೂರ್ಣವಾದ ಒಂದು ಮನಸ್ಸಿಗೆ ಒಂದು ಮುಂದಿನ ದಿನಗಳಲ್ಲಿ ಧೈರ್ಯ ತಂದು ಕೊಡುವಂತ ಪೂಜಾ ವಿಧಿಗಳ ಕ್ರಮದಲ್ಲಿ ಧೈರ್ಯ ಕೊಡುವಂತ ಒಂದು ಕಾರ್ಯಕ್ರಮವನ್ನು ಸಂಘಟಿಸಿದ ಅಖಿಲ ಭಾರತ ಮುಂದಾಳ ಯುವ ವೇದಿಕೆಗೆ ನಾನು ಮತ್ತೊಮ್ಮೆ ಅಭಿನಂದನೆ ಹೇಳ್ತಾ ಅವಕಾಶಕ್ಕಾಗಿ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಪ್ರಕಾರ ಕರಿಯಗಟ್ಟದ್ದು ಬೊಲಿಯ ಸಮುದ್ರ ಮುಟ್ಟ, ಚಟ್ಟ ನೀರು ಪರಪು ನೀರು ಉಪ್ಪು ನೀರು ಬರುವ ಮುಟ್ಟ, ಕರಿಯಗಟ್ಟು ಬರಲಿಟ್ಟು ಒಂಜಿ ರಾಜ್ಯ 10 5 ವರ್ಷ 1000
ಸೇರಾದು ನಾವು ಪೂರ ಒಟ್ಟು ಬಂದಿನ ಶಕ್ತಿ ಪಂಡ ಬಬ್ಬು ಸ್ವಾಮಿ ಅಂಚಿನ ಬಬ್ಬು ಸ್ವಾಮಿ ಪರೀಕ್ಷೆ ಒಂದು ಪವಿತ್ರವಾದ ಕ್ಷೇತ್ರದ ಮೂಲ ಕ್ಷೇತ್ರದ ಅಧ್ಯಕ್ಷರು ನಮ್ಮ ಉದ್ದೇಶ ಪಾಡಿ ಪೊರ್ಲದಲ್ಲಿ ಪಾತ್ರ ಪಂಡಿರು ಕಚ್ಚೂರು ಪಂಪಿನ ಸ್ವಾಭಿಮಾನದ ಕ್ಷೇತ್ರ ಬಂದು ನಿರಂತರವಾದ ಅಖಿಲ ಭಾರತ ಮುಂಡಾಳ ವೇದಿಕೆಗೆ ಅವರು ಧರ್ಮದರ್ಶಿರಾದುಕೊಂಡು ಅಧ್ಯಕ್ಷರಾದುಕೊಂಡು ನಿರಂತರವಾದ ಇಲ್ಲಿಗೆ ಸಹಕಾರ ಮತ್ತೊಂದು ಇಲ್ಲಿ ಸಮಾಜದ ಅಖಿಲ ಭಾರತ ಮುಂಡಾಳ ವೇದಿಕೆ ಇದು ಎಟ್ಟೆ ಕಾರ್ಯಕ್ರಮ ಮಲ್ಪಡಿಸಿದಲ್ಲ ಒಂದಾದ ಕಾರಣ ನಮಗೆ ಕಚ್ಚೂರು ಬಬ್ಬು ಸ್ವಾಮಿಯ ಮೂಲ ಕ್ಷೇತ್ರದ ಅಂದಾಜಾಗ ಉದಿಪನ್ನದ ಪಾತ್ರ ಪನ್ನಂಚಿನ ಧರ್ಮದರ್ಶನ ಶ್ರೀಯುತ ಗೋಕುದಾಸ್ ಬಾರ್ಪೂರ್ ಮೇರೆಗೆ ಅಖಿಲ ಭಾರತ ಮುಂಡಾಳ ವೇದಿಕೆಯ ಪರವಾಗಿ ನಾನು ಸೊಲ್ಮೇನ್ ಸಂದರ್ಭದಲ್ಲ ಆತ್ಮೀಯರೇ ನಮಗೆ ಪೂರ ಗೊತ್ತುಪಲಗನೆ ಮದಿಪು ಬಂಪಿನೊಂದಿ ಕಾರ್ಯಕ್ರಮ ಎಗುಲು ಕಳೆದ ಒಂದು 2 ತಿಂಗಳ ಪಿರವಡು ಬಂದಿದ್ದಾರೆ ಮದಿಪು ಬಂಪಿನ ಕಾರ್ಯಕ್ರಮ ಪ್ರತಿಯೊಬ್ಬ ಮಲ್ಪುರ ಉದ್ದೇಶದಾಗ ಬಂದಾಗ ಇಲ್ಲಿ ದೈವಸ್ಥಾನ ಕ್ಷೇತ್ರಗಳು ಇದು ಇದೇಗ ಮಾಡಿರಕ್ಕಂಥದ್ದು ನಮ್ಮ ಮದಿಪು ಬಂಪಿನ ಒಂದು ವಿಚಾರಗಳು ಮಸ್ತ್ ಕರೆಕ್ಟ್ ಆಗೋದು ಆಗ ತುಂಬ ಕಾರಣ ಅಂತ ಇರ್ತೀವಿ ಅದಾದ ಪ್ರತಿಯೊಂದು ವ್ಯಕ್ತಿಗೆ ಇಲ್ಲಿ ಮದಿಪು 2 ಪಾತ್ರ ಅಟ್ಲೀಸ್ಟ್ ಅದರ ಒಂದು ಕುಟುಂಬಗಳನ್ನ ಮದಿಪು ಅಂತ ಆವಡು ಬಂಪಿನ ಉದ್ದೇಶಕ್ಕೋಸ್ಕರ ಅಖಿಲ ಭಾರತ ಮುಂಡಾಳ ವೇದಿಕೆ ಪಕ್ಕ ಕನ್ನಡ ಪಕ್ಕ ಸಂಸ್ಕೃತಿ ಇಲಾಖೆದ ಕನ್ನಡ ಸಂಸ್ಕೃತಿ ಪಕ್ಕ ಮೂಲ ಸಂಸ್ಕೃತಿ ಒಟ್ಟಿ ಸೇವೆಗೆ ನಮ್ಮ ಒಂದು ಕ್ಲಾಸ್ ಬಂದಿದ್ದಾರೆ ಐದು 10 ಜನ ನಮ್ಮ ಸಮಾಜದ 10 ಜನ ಶಿಬಿರಾದಿನ ಒಂದು ತಿಂಗಳು ಅಕ್ಲಿಗೆ ಮದಿಪು ಕಲ್ಪವನ್ನು ಹಂಚಿನ ಒಂದು ತರಬೇತಿ ಕೊಡುದು ಇಲ್ಲಿ ಸಮಾಜದ ಅಕ್ಲೇನು ಒಂದು ಎಟ್ಟ ಮದಿಪು ಸಮಾಜ ಮೃದು ಬರ್ಪಿನ ಹಂಚಿನ ಕಾರ್ಯ ಅವರು ಅಖಿಲ ಭಾರತ ಮುಂಡಾಳ ವೇದಿಕೆ ಆತನ ಬಂದಿದೆ ಇದನ್ನು ಪರಿಹರಿಸಿದ ಬಾರಿ ಹೆಮ್ಮೆ ಆಗುವುದು ಯಾಕಂದಾಗ ಇಲ್ಲಿ ಅಂಚಿನ ಒಂಜಿ ಶಿಬಿರಾರ್ಥಿನಕ್ಲಿಗೆ ಇಲ್ಲಿ ಪ್ರಶಸ್ತಿ ಪತ್ರ ಬರ್ಪಿನ ಅಂಚಿನ ಇಲ್ಲಿ ಕಜ್ಜ ಅವಗೊಂಡು ಅವೇನು ನೆರವೇರಿಸುವುದು ನಮ್ಮ ಕಿರಣ್ ಕುಮಾರ್ ಆತ್ಮೀಯ ಬಂಧುಗಳೇ ಕರಿನ 2 ತಿಂಗಳು ತುಂಬು ಕನ್ನಡ ಮುಖ ಸಂಸ್ಕೃತಿ ಇಲಾಖೆ ದಕ್ಷಿಣ ಕನ್ನಡ ಜಿಲ್ಲೆ ನೇತ ಒಂದು ಮುತಾಲಿಕೆ ಐತ ನಮ್ಮ ಸದಸ್ಯರಾಗಿ ನೆಚ್ಚಿನ ಕನ್ನಡ ಸಂಸ್ಕೃತಿ ಇಲಾಖೆ ನೇತ ಸದಸ್ಯರಾಗಿ ನೆಚ್ಚಿನ ಮೂಲ ಸಂಸ್ಕೃತಿ ಕನ್ನಡ ಸಂಸ್ಕೃತಿ ನೇತ ಸದಸ್ಯರಾಗಿ ವಿನಯ್ ನೇತ್ರ ಮೇಲ್ನ ಒಂದು ಉಸ್ತುವಾರಿ ಅಂಚೆ ನಮ್ಮ ಪ್ರಶಾಂತ್ ಪಾಟೀಲ್ ಮೇಲೆ ಅಧ್ಯಕ್ಷರು ಮಾತ ಸದಸ್ಯರನ್ನ ಸಹಕಾರಗಳು ಯಶಸ್ವಿಯಾದ ಒಂದು ತಿಂಗಳ ಮದಿಪು ಕಲಿಕಾ ತರಬೇತಿ ಶಿಬಿರ ಯಶಸ್ವಿಯಾಗಿ ನಡೆದಿದೆ.